ಎಲ್ಲರಿಗೂ ನಮಸ್ಕಾರ. ನಾನೀಗ ಚಿನ್ನ ನೋಟಿಡುವ ಕೋಳಿಯ ಕತೆ ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅವನು ಒಂದು ಕೋಳಿಯನ್ನು ಸಾಕಿದನು. ಆ ಕೋಳಿ ಬೆಳೆದು ದೊಡ್ಡದಾಯಿತು. ಅವನ ಅದೃಷ್ಟಕ್ಕೆ ಆ ಕೋಳಿ ದಿನಾಲು ಒಂದೊಂದು ಚಿನ್ನದ ಬಟ್ಟೆ ಇಡತೊಡಗಿತು. ಅದು ನೋಡಿ ಆ ರೈತನಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವಾಯಿತು. ಅದು ಮಾರಿ ಅವನ ಜೀವನವನ್ನು ಸಾಗಿದ. ಹೀಗೆ ಇವಾಗ ಒಂದು ಕೆಟ್ಟ ಆಲೋಚನೆ ಬಂತು. ದಿನಾಲು ಒಂದೊಂದು ಮೊಟ್ಟೆ ಮಾರಿ ಜೀವಿಸುವುದು ಬೇಸರ ಅನಿಸಿತು. ಅದಕ್ಕೆ ಅವನು ಯೋಚನೆ ಮಾಡಿದ. ಕೋಳಿಯ ಹೊಟ್ಟೆ ಒಮ್ಮೆಲೆ ಕೊಯ್ದರೆ ಎಲ್ಲ ಮೊಟ್ಟೆಗಳೊಟ್ಟಿಗೆ ಸಿಗುತ್ತದೆ ಅನಿಸಿತ. ಅದಕ್ಕೆ ಅವನು ಚೂರಿಂದ ಕೋಳಿಯ ಹೊಟ್ಟೆ ಸೀಳುತ್ತಾನೆ. ಅದರಲ್ಲೇ ಮಾಂಸ ಮತ್ತು ಕರುಳು ಬಿಟ್ಟು ಏನಿಲ್ಲ. ರೈತನ ಕೋಳಿ ಹೋಯ್ತು, ಚಿನ್ನದ ಹೊಟ್ಟೆ ಹೋಯ್ತು. ಈಗ ರೈತನಿಗೆ ತನ್ನ ತಪ್ಪಿನ ಅರಿವಾಯಿತು. ಈ ಕಥೆಯ ನೀತಿ ಅತಿ ಹಸಿಗತಿಗಡು. ಧನ್ಯವಾದಗಳು.